ವುಮನ್ ಆ್ಯಂಡ್ ಚೈಲ್ಡ್ ಇಲಾಖೆ ಇವತ್ತೆಲ್ಲರೂ ನಾವು ಮಹಿಳಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಭೇಟಿ ಕೊಟ್ಟಿದ್ದೇವೆ. ಹಲವಾರು ಅಂಶಗಳನ್ನ ಅವರಿಗೆ ಗಮನಕ್ಕೆ ತಗೊಂಬಂದಿದ್ದೀವಿ. ಅವರು ಈಗ ಸರ್ಕಾರದ ಕಾರ್ಯಕ್ರಮಗಳು ಏನಿದ್ದಾವೆ, ಯೋಜನೆಗಳಿದ್ದಾವೆ ಅಂತ ನಮಗೂ ಇವತ್ತಿಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ದಿವಸದ ಪೂರ್ತಿ ಒಂದು ಕಾರ್ಯಾಗಾರ ಇಟ್ಕೊಂಡು ತರಬೇತಿಗಳಿರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಸ್ಗಳು ಪ್ರೋಗ್ರಾಮ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಈಗ ಹೇಳಿದ್ದಾರೆ. ಮುಖ್ಯವಾಗಿ ನಾವು ಕೇಳಿದ್ದೆ, ಈಗ ನಾವು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಏನೇನು ನಾವು ಮಾಡಿದ್ವಿ, ಒಂದು ನಿರ್ಭಯ ಯೋಜನೆ ಅತ್ಯಂತವಾದ ಶ್ಲಾಘನೀಯ ಕಾರ್ಯಕ್ರಮ. ಅದು ಯಾರು ಅತ್ಯಾಚಾರಕ್ಕಾಗಲಿ ಬೇರೆ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿರುತ್ತಾರೆ 24 ತಾಸು ಅದಕ್ಕೆ ಪರಿಹಾರ ಸಿಗೋಂಥ ಯೋಜನೆ ಈಗ ನಿಲ್ಲಿಸಿದ್ದಾರೆ. ಅದನ್ನ ಪ್ರಾರಂಭ ಮಾಡಿ ಅಥವಾ ಅದಕ್ಕೆ ಏನಾದರೂ ಆಲ್ಟರ್ನೇಟ್ ಏನಾದರೂ ಇದ್ರೆ, ಈಗ ನೀವೇನು ಮಾಡ್ತಿದ್ದೀರಾ, ಬರೀ ಇನ್ನೊಂದು ಹೆಸರನ್ನ ಸೇರ್ಪಡೆ ಮಾಡ್ತಿದ್ದೀರಾ ಅಥವಾ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಜಂಟಿ ಮಾಡ್ತಾ ಇದ್ದೀರಾ, ಅದನ್ನು ತಪ್ಪಿಸೋ ಥರ ಮಾಡಿ ಅಂತ ಕೇಳಿದ್ರೆ. ಆಮೇಲೆ ಸಾಂತ್ವನ ಕಾರ್ಯಕ್ರಮ ಏನಿತ್ತು ಅದನ್ನ ಆ ಕೇಂದ್ರಗಳನ್ನ ಈಗ ನಿಲ್ಲಿಸುವಂತ ಕಾರ್ಯಕ್ಕೆ ನೀವು ಹೊರಟಿದ್ದೀರಿ. 71 ಸಾಂತ್ವನ ಕೇಂದ್ರಗಳು ನಿಲ್ಲಿಸಿದ್ದೀರಾ, ಅದನ್ನು ಪ್ರಾರಂಭ. ಆಮೇಲೆ ಮಕ್ಕಳದು ಅಪೌಷ್ಟಿಕತೆ ಇದಾವೆ ಈಗ, ಅದರಲ್ಲೂ 3-4 ತುಮಕೂರು ಜಿಲ್ಲೆಯ 4 ತಾಲೂಕುಗಳಲ್ಲಿ ಪಾವಗಡ, ಹೊರಟಗೆರೆ, ಮಧುಗಿರಿ ಈ ಭಾಗಗಳಲ್ಲಿ ಕಷ್ಟದಲ್ಲಿದ್ದಾರೆ ಮಕ್ಕಳುಗಳು. ಆಮೇಲೆ ಗರ್ಭಿಣಿಯರಿರ್ಬೋದು, ಬಾಣಂತಿಯರಿರ್ಬೋದು, ಈ ಫಲಾನುಭವಿಗಳಿಗೆ ಈ ಯೋಜನೆಗಳು ತಲುಪ್ತಾ ಇಲ್ಲ ಅಂತ ಈಗ ಹಲವಾರು ಅಂಶಗಳು ಇವತ್ತು ಅವರ ಅವಗಾಹನೆಗೆ ತಗೊಂಡ್ಬಂದಿದ್ದೀವಿ. ಕೂಡ ಇವತ್ತು ಕಾಂಗ್ರೆಸ್ ಇದರಿಂದ ಬಂದಿದ್ವಿ, ಎಲ್ಲ ತುಂಬಾ ಕೆಲಸ ಕಾರ್ಯದಿಂದಾನೆ ಮನೆಗೆ ಕೂತಿರ್ತಾರೆ. ಮನೆ ಕುತ್ಕೊಂಡು ಕೆಲಸ ಮಾಡೋಂಥದ್ದು ಏನಾದ್ರು ಸ್ಕೀಮ್ಗಳಿದ್ರೆ ಜನರಿಗೆ ತಲುಪಿಸಲ್ಪಟ್ಟು. ಮೇಡಮ್, ಈಗ ಸರ್ಕಾರದ ವತಿಯಿಂದ ಆ ಥರದ್ದು ಯಾವುದೋ ಸ್ಕೀಮ್ ನ ಇದು ಮಾಡಿಲ್ಲ, ಏನು ತಂದಿಲ್ಲ. ಹಾಗಾಗಿ ಈಗ ನಮ್ಮಲ್ಲಿ ಸ್ತ್ರೀ ಶಕ್ತಿ ಇದೆ. ಸ್ತ್ರೀ ಶಕ್ತಿನಲ್ಲಿ ನಾವು ಅವ್ರಿಗೆ 20,000 ರೂಪಾಯಿ ಸಹಾಯಧನ ಕೊಟ್ಟಿದ್ದೀವಿ. ಸೊ ಅದೇ ರೀತಿಯಾಗಿ ಅವರು ಏನು ಇಂಟರ್ನಲ್ ಆಗಿ ಅವರಲ್ಲಿ ಏನು ಉಳಿತಾಯ ಮಾಡ್ಕೊಳ್ತಾರೆ ಅದನ್ನೇ ಲೋನ್ ತೆಗೆದುಕೊಂಡು ಅವ್ರು ಏನಾದ್ರು ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದನ್ನ ಅವರು ಬಳಕೆ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಏನ್ ಮೇಡಮ್, ಸ್ತ್ರೀ ಶಕ್ತಿ ಅಂದ್ರೆ ಹಂಗೆ ಬರೋದಿಲ್ಲ ಮೇಡಮ್. ನಮಗೆ ಸರ್ಕಾರದ ವತಿಯಿಂದ ಟಾರ್ಗೆಟ್ ಇರುತ್ತೆ, ಈ ವರ್ಷಕ್ಕೆ ಇಷ್ಟು ಸಂಘಗಳನ್ನ ರಚನೆ ಮಾಡ್ಬೇಕಂತ. ಸೊ ಆ ತಂತ್ರದಲ್ಲಿ ಯಾವ್ದಾದ್ರು ಬಂದ್ರೆ, ಈಗ ನಮ್ಮಲ್ಲಿ SCP TSP ಇನ್ನೂ ಕೂಡ ನಮಗೆ ಕೋಟಾ ಇದೆ, ಅಂದ್ರೆ ಬ್ಯಾಲೆನ್ಸ್ ಇದೆ, ನಾವು ರಚನೆ ಮಾಡಬಹುದು. ನೀವು ಯಾವ್ದಾದ್ರು ಹೇಳಿದ್ರೆ ನಾವು ಮಾಡ್ತೇವೆ. ಜನರಲ್ಗೆ ಯಾವ್ದು ಇಲ್ಲ. ಸ್ತ್ರೀ ಶಕ್ತಿ ಮೇಡಮ್, ಸ್ವಸಹಾಯನ ಸ್ತ್ರೀ ಶಕ್ತಿಗೆ ಮಾಡ್ಕೊಂಡು ಮಾಡುದು